ನೀವು ಚರುಮುರಿ ಪ್ರಿಯರ ನಿಮಗೆ ಬೇಕಾಗಿರೋ ವೆರೈಟಿ ಸ್ವೀಟ್ಸ್ ಒಂದೇ ಮಳಿಗೆಯಲ್ಲಿ ಸಿಗಬೇಕಾ? ಹಾಗಾದ್ರೆ ನಿಮ್ಮ ಆಯ್ಕೆಯ ಮಳಿಗೆ ಪ್ರಭು ಸ್ವೀಟ್ಸ್ ಆಗಿರಲಿ. ಈ ಸ್ವೀಟ್ ಮಳಿಗೆ ಎಲ್ಲಿದೆ ಅಂತೀರಾ? ಇದರ ಫುಲ್ ಡೀಟೇಲ್ಸ್ ಇಲ್ಲಿದೆ. ಅರೆರೆರೆ, ಏನ್ ಕಲರು, ಏನ್ ವೆರೈಟಿ! ನೋಡ್ತಾ ಇದ್ರೆ ಹಾಗೆ ಬಾಯಿಗೆ ಹಾಕಿ ಚಪ್ಪರಿಸೋಣ ಅನ್ಸುತ್ತೆ. ಅರೆ, ಇಲ್ಲಿ ಚಾಟ್ಸ್ ಇದೆ, ಜ್ಯೂಸ್ ಇದೆ, ಅಯ್ಯೋ ಮಸಾಲ್ ಪುರಿ ಕೂಡ ಇದೆ. ನೋಡುವಾಗ್ಲೇ ಬೇಕು ಅನ್ಸುತ್ತಲ್ವಾ? ಇದೆಲ್ಲ ಎಲ್ಲಿ ಸಿಗುತ್ತೆ? ಒಮ್ಮೆ ಬೇಗ ಹೇಳ್ತೀರಾ ಅಂತ ಕೇಳ್ತಿದ್ದೀರಾ? ಹೇಳ್ತೀವಪ್ಪ, ಕೇಳಿ. ನೋಡುವಾಗಲೇ ಮನಸೆಳೆಯೋ ಈ ಸ್ವೀಟ್ಸ್ ಮಳಿಗೆ ಇರೋದು ನಮ್ಮ ಪುತ್ತೂರಿನಲ್ಲಿಯೇ. ನಿಮಗೆಲ್ಲ ಪುತ್ತೂರಿನ ಪೊಲೀಸ್ ಸ್ಟೇಷನ್ ರೋಡ್ ಗೊತ್ತೇ ಇದೆ. ಹಾಗಾದ್ರೆ ಅಲ್ಲೇ ಇದ್ದ ಬಂಟ್ವಾಳ ಪ್ರಭು ಚುರುಮುರಿ ಮಳಿಗೆಗೆ ನೀವು ಒಂದು ಸಲ ಆದ್ರೂ ಹೋಗಿ ಇರ್ತೀರಾ ಅಲ್ವಾ? ಇದೇ ಪ್ರಭು ಸ್ವೀಟ್ಸ್ ಮಳಿಗೆಯ ರುಚಿಕರ ತಿಂಡಿ ತಿನಿಸುಗಳ ಚಿತ್ರಣವನ್ನೇ ನೀವು ಈಗ ನೋಡ್ತಾ ಇರೋದು. ಎಸ್, ಇಲ್ಲಿ ತನಕ ಪುತ್ತೂರಿನ ಪೊಲೀಸ್ ಸ್ಟೇಷನ್ ಬಳಿ ಇದ್ದ ಬಂಟ್ವಾಳ ಪ್ರಭು ಸ್ವೀಟ್ಸ್ ಈಗ ಕೊಂಬೆಟ್ಟು ಬಂಟರ ಭವನದ ಮುಂದೆ ಇರೋ ಜಿಎಲ್ ಟ್ರೇಡ್ ಸೆಂಟರ್ಗೆ ಸ್ಥಳಾಂತರಗೊಂಡಿದೆ. ಇಷ್ಟೇ ಅಲ್ಲದೆ ಸ್ಥಳಾಂತರಗೊಂಡ ಮಳಿಗೆ ಇವತ್ತು ಉದ್ಘಾಟನೆ ಕೂಡ ಆಗಿದೆ. ಇಂದು ಪ್ರಾರಂಭವಾದ ಈ ಪ್ರಭು ಸ್ವೀಟ್ಸ್ ಮತ್ತು ಪ್ರಭು ಚರ್ಮುರಿ ಗ್ರಾಹಕರೆಲ್ಲರೂ ಚರ್ಮುರಿ ಅಭಿಮಾನಿಗಳೆಲ್ಲರೂ ಬಂದು ನನ್ನನ್ನು ಸಹಕರಿಸಬೇಕಾಗಿ ವಿನಂತಿ. ಹಾಗೆ ನಮ್ಮಲ್ಲಿ ಚರ್ಮುರಿ ಐಟಮ್ ವಿಧ ವಿಧದ ಚರ್ಮುರಿಗಳಿದೆ. ಹಾಗೆ ರಾಜ ಸ್ಪೆಷಲ್ ಮತ್ತು ದೈಬುಂದಿ ಅಂತೇಳಿ ಸ್ಪೆಷಲ್ ಐಟಮ್ ಮಾಡ್ತಿದ್ದೆ ನಾನೊಂದು. ಖಾರ ಬುಂದಿಗೆ ಮೊಸರೆಲ್ಲ ಹಾಕಿ ಸ್ವೀಟ್ ಅದೊಂದು. ಹಾಗೆ ಮಾವಿನಕಾಯಿ ಸಿಗೋ ಟೈಮಲ್ಲಿ ಮಾವಿನಕಾಯಿ ಪಚ್ಚಡಿ ರಾಜ ಸ್ಪೆಷಲ್, ಇನ್ನಿತರ ಐಟಮ್ಗಳು ನಮ್ಮಲ್ಲಿದೆ. ಮತ್ತು ಶೀಘ್ರದಲ್ಲಿ ಒಂದು ಮಸಾಲೆ ಪುರಿ ಚಾಟ್ಸ್ ಐಟಮ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಈಗ ಸ್ವೀಟ್ ಕಾರ್ನು ಸಹ ಇದೆ ನಮ್ಮಲ್ಲಿ. ಮತ್ತು ಫ್ರೆಶ್ ಜ್ಯೂಸ್ ಕೂಡ ರೆಡಿ, ಫ್ರೆಶ್ ಜ್ಯೂಸು ಕೂಡಲೇ ಅಲ್ಲೇ ಸ್ಪಾಟಲ್ಲಿ ಮಾಡಿಕೊಡುವಂಥದ್ದು ವ್ಯವಸ್ಥೆ ಕೂಡ ಇದೆ ನಮ್ಮಲ್ಲಿ. ಖಾರ ಐಟಮು, ಸ್ವೀಟ್ ಐಟಮು ಎಲ್ಲ ನಾವೇ ತಯಾರು ಮಾಡಿ ಕೊಡುವಂಥದ್ದು. ನಾನು ಮುಂದೆ ಪುತ್ತೂರು ಪೊಲೀಸ್ ಠಾಣೆ ಎದುರಿಗೆ ಇದ್ದೆ. ಅಲ್ಲಿಂದ ಸ್ಥಳಾಂತರಗೊಂಡು ಈ ಜಿಎಲ್ ಟ್ರೇಡ್ ಸೆಂಟರ್ಗೆ ಇಲ್ಲಿದ್ದು ಬಂದಿದ್ದೇನೆ. ಇಲ್ಲಿ ಬಂದು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿಸ್ತಿದ್ದೇನೆ. ಗ್ರಾಹಕರಿಗೆ ವಿಶಾಲವಾದ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇಲ್ಲಿ ತನಕ ಗ್ರಾಹಕರಿಗೆ ವಿಶ್ವಾಸಾರ್ಹ ಸೇವೆ ನೀಡ್ತಾ ಬಂದಿದ್ದ ಈ ಮಳಿಗೆಯ ಉದ್ಘಾಟನೆ ಮಾಡಿರೋದು ಶ್ರೀಮತಿ ಗೀತಾ ಪ್ರಭು. ಈ ವೇಳೆ ಬಲರಾಮ ಆಚಾರ್ಯ, ಖ್ಯಾತ ನ್ಯಾಯವಾದಿ ಮಹೇಶ್ ಕಜೆ, ಬಿಜೆಪಿ ನಗರ ಮಂಡಳಿ ಅಧ್ಯಕ್ಷ ಪಿಜಿ ಜಗನ್ನಿವಾಸ್ ರಾವ್ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಸಂಪೂರ್ಣ ನಿರೂಪಣೆಯನ್ನ ಉಪನ್ಯಾಸಕರಾದ ಎನ್ಕೆ ರಾಮಚಂದ್ರ ಭಟ್ ನಡೆಸಿಕೊಟ್ರು. ಇಷ್ಟೇ ಅಲ್ಲದೆ ಪ್ರಭು ಸ್ವೀಟ್ ಮಳಿಗೆಗೆ ವಿಶೇಷ ಅತಿಥಿಯಾಗಿ ತುಳು ರಂಗಭೂಮಿಯ ಖ್ಯಾತ ಹಾಸ್ಯ ಕಲಾವಿದರಾದ ಅರವಿಂದ್ ಬೋಳಾರ್ ಕೂಡ ಬಂದಿದ್ರು. ಈ ಮಳಿಗೆಯಲ್ಲಿ ಮೊದಲು ಚುರುಮುರಿ ಮಾಡಿದ್ದೆ ಅರವಿಂದ್ ಬೋಳಾರ್. ಹಾಗಾದ್ರೆ ಈ ಸ್ವೀಟ್ ಮಳಿಗೆಯ ಬಗ್ಗೆ ಬೋಳಾರ್ ಏನ್ ಹೇಳಿದ್ದಾರೆ, ನೀವೇ ಕೇಳಿ. ಹಾಯ್ ಬಾಯ್ ಮಾತೆರೆಗ್ಲ ನಮಸ್ಕಾರ. ಯಾನಿಕ್ಲ ಮೋಕ್ಯದ ಅರವಿಂದ್ ಬೋಳಾರ್. ಇನ್ನಿತ ದಿನ ಪುತ್ತೂರ್ದ ಕೊಂಬೆಟ್ಟು ಪನ್ಪುರ ಜಾಗಡೆ ಪ್ರಭು ಸ್ವೀಟ್ಸ್ ನೆತ್ತ ಮಲ್ಲ ಒಂಜಿ ಶೋರೂಮ್ ಓಪನ್ ಆತನು. ಮಾತೆರ್ಲ ತೆಲಿಕೆಡು ಪೋಡುಂದಾಂಡ ಚೀಪೆಲ ಪೋಡಿಗೆ ಅಂಚಾದು ಈ ಜಾಗಡೆ ಚೀಪೆ ಮಾತ್ರ ಪ್ರತಿ ಒಂಜಿ ಐಟಮ್ಲ ಪ್ರಭು ಸ್ವೀಟ್ಸ್ ಇರ್ತಿಕೊಂಡು ಮಾತೆರ್ಲ ಬರೊಂದೆಪ್ಪುಲೆ ತಿನ್ನೊಂದೆಪ್ಪುಲೆ. ಓಕೆ, ಎಂಜಾಯ್ ಮಲ್ಪುಲೆ ಅವನ್ನ. ಎಸ್, ಈ ಜಾಗದಲ್ಲಿ ಸ್ವೀಟ್ ಮಾತ್ರ ಅಲ್ಲ, ಎಲ್ಲ ಬಗೆಯ ಟೇಸ್ಟಿ ತಿನಿಸುಗಳು ಲಭ್ಯವಿದೆ.
ಹಾಗಾದ್ರೆ ತಡ ಮಾಡಬೇಡಿ. ಅತ್ಯಂತ ಕಡಿಮೆ ಬೆಲೆಯ ಬೇಕರಿ ಐಟಮ್ಸ್ ಬೇಕು ಅಂದ್ರೆ ಪ್ರಭು ಸ್ವೀಟ್ ಮಳಿಗೆಗೆ ಈ ಕೂಡಲೇ ಬನ್ನಿ. ನ್ಯೂಸ್ ಬ್ಯೂರೋ, ಕಹಳೆ ನ್ಯೂಸ್, ಪುತ್ತೂರು.